ಸ್ನೇಹಿತರೆ, ನಾವು ಆ್ಯಕ್ಚುಲಿ ಬಾವಿ ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾರ್ಮಲ್ ಆಗಿ ಮುನ್ಸಿಪಾಲಿಟಿ ನೀರು ಬರುತ್ತೆ, ಅದನ್ನು ಯೂಸ್ ಮಾಡುವ ಅಂತೇಳಿ. ಆದರೆ ಅದು ನೀರಷ್ಟು ಚೆನ್ನಾಗಿರೋದಿಲ್ಲ. ಬೋರ್ ತೆಗೆಯುವ ಅಂತಂದರೆ ಬೋರ್ ಬೇಡ, ಅದ್ರದ್ದು ನೀರು ಸಹ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಬಾವಿ ತೆಗೆಯುವ ಅಂತ ಹೇಳಿ ತುಂಬ ಫ್ರೆಶ್ ಆಗಿ ನೀರು ಸಿಗುತ್ತೆ. ಅದಕ್ಕೋಸ್ಕರ ಇವತ್ತು ಭೂಮಿ ಪೂಜೆ ಮಾಡುವ ಅಂತೇಳಿ ಎಲ್ಲರೂ ಬಂದ್ವಿ. ಇವತ್ತು ಅದಲ್ಲದೆ ಇವತ್ತು ಯುಗಾದಿ ಅಲ್ವಾ, ಒಳ್ಳೆ ದಿನ ಬೇರೆ, ಅದಕ್ಕೋಸ್ಕರ ಇವತ್ತೇ ತೆಗೆಯುವ ಅಂತ ಬಂದದ್ದು, ಪೂಜೆ ಮಾಡುವ ಅಂತ. ಈಗ ಪೂಜೆ ಎಲ್ಲ ಮುಗಿಸ್ಬೇಕು. ಪೂಜೆ ಎಲ್ಲ ಮುಗಿಸಿದ ನಂತರ ಮೋಸ್ಟ್ಲಿ ಇವತ್ತು ಭಾನುವಾರ, ನಾಡ್ದು ಬುಧವಾರ ಬರ್ತಾರಂತೆ ಬಾವಿನ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ. ಇವತ್ತು ಪೂಜೆ ಮಾಡಿ ಬಿಟ್ಟರೆ ನಮ್ಮೊಂದು ಖುಷಿಗೆ, ಹಾಗೆ ಬಟ್ಟೆ ಗಿಟ್ಟರೆ ಯಾರು ಬೇಡ, ನಾವೇ ಮಾಡೋಣ ಅಂತ ಹೇಳಿ. ಯಾಕಂದರೆ ನಮ್ಮ ಮನೆಯಲ್ಲಿರುವಂಥದ್ದು, ನಮ್ಮ ಅಂಗಳದಲ್ಲಿರುವಂಥದ್ದು ನಾವು ಯೂಸ್ ಮಾಡುವಂಥದ್ದು. ಮೊದಲು ಆ ಭಗವಂತ ತೃಪ್ತಿ ಆಗಬೇಕು, ಭೂಮಿ ತಾಯಿ ತೃಪ್ತಿ ಆಗಬೇಕು, ಅಷ್ಟಾದ್ರೆ ಸಾಕು ನಮಗೆ. ಹಾಗಾಗಿ ನಾವೇ ಪೂಜೆ ಮಾಡಿದ್ವಿ. ಇವಳ ಅಕ್ಕನ ಗಂಡ ಪೂಜೆ ಮಾಡಲಿಕ್ಕೆ ಅವರೇ ಪೂಜೆ ಮಾಡಿದ್ವಿ. ಯಾಕಂದರೆ ಮಾಮೂಲಿಯಾಗಿ ಹೇಗೂ ಅವರು ಪ್ರತಿದಿನ ಬೆಳಿಗ್ಗೆ ಸಂಜೆ ಮನೇಲಿ ದೈವ ಇದೆ, ಅದಕ್ಕೆ ಪೂಜೆ ಮಾಡ್ತಾರೆ. ಅವರಿಗೆ ಇದು ಮಾಡುವಂತಹ ಅರ್ಹತೆ ಇದೆ. ಹಾಗಾಗಿ ಅವ್ರ ಹತ್ರನೇ ಮಾಡಿಸಿದ್ದು, ಸಿಂಪಲ್ ಆಗಿ ಅವ್ರ ಹತ್ರನೇ ಮಾಡಿಸೋದು ಸಿಂಪಲ್ ಆಗಿ. ಬನ್ನಿ ನಾವು ಪೂಜೆ ಮಾಡ್ಲಿಕ್ಕೆ ಹೋಗೋಣ, ಕಾಯ್ತಿದ್ದಾರೆ ಅಲ್ಲಿ. ಬಾವಿ ತೆಗಿಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಆಲ್ರೆಡಿ ಇವರು ಕೆಲಸ ಶುರು ಮಾಡಿದ್ದಾರೆ. ನಾನು ಬರೋ ಸ್ವಲ್ಪ ಲೇಟ್ ಆಯಿತು ಇವತ್ತು. ನಾವಿವತ್ತು ಬಾವಿನ ತೊಳೆಯಲು ಶುರು ಮಾಡಿದ್ವಿ. ಆವಾಗಲೇ ಮಳೆ ನೋಡಿ, ಸುಮಾರಾಗಿ ಮಳೆ ಬಂದು ಹೋಯಿತು. ವಾತಾವರಣ ತಂಪಾಯಿತು. ಹಾಗೆಯೇ ಅಲ್ಲಿ ಕೆಲಸ ಮಾಡುವಂಥವ್ರಿಗೂ ಸಹ ಹಾಗೆ ಸ್ವಲ್ಪ ತಂಪಾಗಿ ಬಹಳ ಒಂದು ಖುಷಿ ಆಗುತ್ತೆ ಅವರಿಗೂ. ಆ್ಯಕ್ಚುಲಿ ಮೇಲ್ಗಡೆ ನೋಡಿ, ನಾನು ಬಿಸಿಲಿಗೆ ಅಂತ ಅವರಿಗೊಂದು ವ್ಯವಸ್ಥೆ ಮಾಡಲಿಕ್ಕೆ 2 ಟಾರ್ಪಲ್ ಕೊಟ್ಟೆ. ಬಟ್ ಮಳೆ ಬಂತು, ಮಳೆಗೆ ಸಹ ಅವ್ರಿಗೆ ಯೂಸ್ ಆಯಿತು. ಪಾಪ ಕೆಲಸ ಮಾಡ್ತಾರೆ, ಬಹಳ ಬಿಸಿಲು ಬೇರೆ ಇಲ್ಲಿ. ಆ ಕಡೆ ಹಗ್ಗನೆಲ್ಲ ಹಾಕಿ ಕಟ್ಟಿ ಈ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡ್ರು. ನಾವು ಮೊದಲು 4 ಫೀಟ್ ಇರಲಿ ಅಂತ ಯೋಚನೆ ಮಾಡಿದ್ದು. ಬಟ್ ತುಂಬ ಸಣ್ಣದಾಗತ್ತೆ ಅಂತ ಹೇಳಿ ಇವಾಗ 5 ಫೀಟಿಗೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಾಯಿದ್ವಿ. ಇವಾಗಲೇ ಮಾಡಿಸಿದ್ರೆ ಆಯಿತು, ಇನ್ನು ಆಳ ಹೋದ್ಮೇಲೆ ಕಷ್ಟ ಆಗುತ್ತೆ ಮಾಡಲಿಕ್ಕೆ ಅವರಿಗೂ ಸಹ. ಅದಕ್ಕೆ ಇವತ್ತೇ ಹೇಳಿಬಿಟ್ವಿ ನಾವು, ಇಲ್ಲ 5 ಈಗ ಮಾಡಿದ್ದೀವಿ ಅಂತ ಹೇಳಿ. ಸುಮಾರು 400 ಒಂದು 600-700 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ 4 ಫೀಟಿಗೂ ಮತ್ತು 5 ಫೀಟಿಗೂ. ಪರವಾಗಿಲ್ಲ, ಮಾಡಲಿ ಅಂತ ಹೇಳಿ ಈಗ 5 ಫೀಟಿಗೇ ಹೇಳಿದ್ದಾರೆ, ಅದಕ್ಕೆ ಮಾಡ್ತಿದ್ದಾರೆ. ನಾನು ಹೇಳಿದ್ದು 600-700 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದೆ. ಅದು ಬಂದು ಒಂದು ರಿಂಗಿಗೆ, ಅಂದರೆ ಇಲ್ಲಿ ಒಂದು ರಿಂಗಿಗೆ ರೇಟ್ ಮಾತಾಡುವಂಥದ್ದು. ಸುಮಾರು 20 ಫೀಟ್, ಅಂದರೆ 20 ರಿಂಗ್ ಹೋಗುತ್ತೆ ಅಂತ ಹೇಳಿ ನಮ್ಮ ಒಂದು ಪ್ಲ್ಯಾನು. ಬಟ್ ಗೊತ್ತಿಲ್ಲ ಎಷ್ಟು ಹೋಗುತ್ತೆ ಅನ್ನೋದು. ಒಂದೊಂದು ಈಗ 4 ಅಡಿ ರಿಂಗಿಗೂ 5 ಅಡಿ ರಿಂಗಿಗೂ ಸುಮಾರು 600-700 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಹಾಗಾಗಿ 5ರದ್ದೇ ಮಾಡಿಸ್ಬಿಡುವ ಅಂತ ಹೇಳಿ. ಆ್ಯಕ್ಚುಲಿ ಬಾವಿ ಬಂದು ಸೂರ್ಯನ ಬೆಳಕು ನೇರವಾಗಿ ಬೀಳಬೇಕು. ಆ ಸೂರ್ಯನ ಬೆಳಕು ಹೋದಾಗಲೇ ಆ ನೀರು ಚೆನ್ನಾಗಾಗೋದು. ನಾವು ತುಂಬ ಚಿಕ್ಕದು ಮಾಡುವಾಗ ಒಳಗಡೆ ಕತ್ತಲೆ ಆಗುತ್ತೆ, ನೀರು ಹಾಳಾಗುತ್ತೆ. ಕೆಲವು ಕಡೆ ನೀನು ನೋಡಿರ್ಬೋದು, ಬಾವಿ ನೀರು ಕೂಡ ರುಚಿ ಇರೋದಿಲ್ಲ. ಅದಕ್ಕೆ ಕಾರಣ ಬಹಳಷ್ಟಿದೆ. ಅದರಲ್ಲಿ ಈ ಸೂರ್ಯನ ಬೆಳಕು ನೀರಿಗೆ ತಾಗದಿರೋದು ಕೂಡ ಒಂದು. ಸ್ವಲ್ಪ ದೊಡ್ಡದಿರಲಿ ಮತ್ತು ನೀರು ಚೆನ್ನಾಗಿರಬೇಕು. ಆ್ಯಕ್ಚುಲಿ ನಾವು ಹಾಕೋದೇ ಸಿಮೆಂಟ್ ರಿಂಗು. ಆ ನೀರು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಂದರೆ ಈ ಕಪ್ಪು ಕಲ್ಲು ಅಥವಾ ನಾವು ಕಾರ್ಕಳ ಕಲ್ಲು ಅಂತ ಹೇಳ್ತಾರೆ ಈ ಕಡೆ. ಈ ಕಪ್ಪು ಕಲ್ಲು ಕಟ್ಟಿ ಮಾಡುವಂತಹ ಬಾವಿಗೂ ಈ ರಿಂಗ್ ಹಾಕಿ ಮಾಡುವಂಥ ಬಾವಿಗೂ ನೀರಿಗೆ ಭಾಳಷ್ಟು ಡಿಫ್ರೆನ್ಸ್ ಇದೆ. ನಿಮಗೆ ನಾರ್ಮಲ್ ಆಗಿ ನಾವು ಏನು ಕಪ್ಪು ಕಲ್ಲು ಹಾಕಿ ಕಟ್ತೀವಲ್ಲ, ಅದರ ನೀರು ಭಾಳ ಸಿಹಿ ಇರುತ್ತೆ, ಬಹಳ ರುಚಿ ಇರುತ್ತೆ, ಬಹಳ ತಂಪಿರುತ್ತೆ. ಇದರ ನೀರು ಪರವಾಗಿಲ್ಲ. ಆದರೆ ಬೋರಿಗೆ ಕಂಪೇರ್ ಮಾಡಿದ್ರೆ 100ಕ್ಕೆ 100 ಆಗ್ಬೋದು, ಬಹಳ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಮನೆಯಲ್ಲಿ. ನೋಡಿ, ಅಲ್ಲಿ ಒಂದು ಹಕ್ಕಿ ಗೂಡನ್ನು ಇಟ್ಟಿದೆ. ನಾನು ನೋಡುವಾಗ ಹಕ್ಕಿ ಹಾರಿ ಹೋಯಿತು. ನನಗೆ ಏನೋ ಹೋದಾಗಾಯ್ತು, ಏನಂತ ಸುತ್ತಮುತ್ತ ನೋಡುವಾಗ ಅಲ್ಲಿ ಹಕ್ಕಿಯ ಗೂಡು ಕಾಣ್ತು. ನೋಡಬೇಕು ಹಕ್ಕಿ ಗೂಡಲ್ಲಿ ಮರಿ ಇದೆಯಾ ಅಥವಾ ಮೊಟ್ಟೆ ಇಟ್ಟಿದೆ ಗೊತ್ತಿಲ್ಲ. ಒಂದು ಖುಷಿ ಅಂತಂದರೆ, ನಾವು ಇನ್ನು ನೆಲೆಸಬೇಕು ಅಂತ ಇರುವಂಥ ಮನೆಯಲ್ಲಿ ಮೊದಲ ಒಂದು ಗೂಡು ಇದು ಕೂಡ ನಮ್ಮ ಕನಸಿನ ಗೂಡು. ಅದೇ ರೀತಿ ಹಕ್ಕಿಯ ಗೂಡು ಕೂಡ ಇದೆ.
ಒಂದು ವೇಳೆ ಮೊಟ್ಟೆ ಇಟ್ಟಿದ್ರೆ ಮರಿ ಮಾಡಿದ್ರೆ ಈ ಮನೆಯಲ್ಲಿ ಮೊದಲ ಜನನವಾಗುವಂಥದ್ದು ಆ ಹಕ್ಕಿದ್ದು. ಬಹಳ ಖುಷಿ ಅನಿಸ್ತುಂಟು. ಮೇಲೆ ಹೋಗೋಣ, ನೋಡೋಣ. ನಾನು ನೋಡುವ ಅಂತ ಹೇಳಿ ಏಣಿಟ್ಟಿದೆ. ಆ್ಯಕ್ಚುಲಿ ಏಣಿಟ್ಟು ಮೇಲೆ ಹೋಗ್ಬೇಕು. ವಾ, ತುಂಬ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ. ಗೂಡು ಮಾಡಿದೆ. ಓ, ಮೊಟ್ಟೆ ಸಹ ಇದೆ. ಯಾವ ಹಾಕಿದ್ದು ಗೊತ್ತಿಲ್ಲ ನೋಡಿ, ಕೆಂಪು ಕಲರ್ ಮೊಟ್ಟೆ. ಆ್ಯಕ್ಚುಲಿ ನಾನು ಏನು ತಿಳ್ಕೊಂಡೆ ಅಂತಂದರೆ ಈ ಗೂಡನ್ನು ತೆಗೆದು ಅಲ್ಲಿ ಇಡುವ, ಮೇಲ್ಗಡೆ ಎಲ್ಲಾದ್ರೂ ಇಡುವ ಅಂತ ಅಂದ್ಕೊಂಡೆ. ಬಟ್ ಇವಾಗ ಮೊಟ್ಟೆ ಇದೆ. ಒಂದು ವೇಳೆ ನಾನಲ್ಲಿ ಇಟ್ಟರೆ ನೋಡಲಿಲ್ಲ ಅಂತಂದರೆ ಈ ಮೊಟ್ಟೆ ಹಾಳಾಗತ್ತೆ. ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇರಲಿ. ಒಂದು ವೇಳೆ ನಮಗೆ ವೈರಿಂಗ್ ಮಾಡುವಾಗ ಮಾತ್ರ ನಾವು ಈ ಜಾಗವನ್ನು ಮುಟ್ತೀವಿ, ಅದ್ರ ಮುಂಚೆ ಏನು ಜಾಗಕ್ಕೆ ಕೈ ಹಾಕೋದಿಲ್ಲ. ಒಂದು ವೇಳೆ ವೈರಿಂಗ್ ಮಾಡುವಂತಹ ಅಥವಾ ಇದೆಲ್ಲ ಕನೆಕ್ಟ್ ಮಾಡುವಂಥ ಸ್ಥಿತಿ ಬಂದರೆ, ಮರಿ ಆಗಿದ್ದರೆ ತಂದು ಮೇಲೆ ಇಡ್ತೀನಿ, ಇಲ್ಲೇ ಇರಲಿ. ಯಾಕಂತಂದರೆ ಅದಕ್ಕೆ ಅದು ಹೇಗೋ ಈ ಜಾಗ ಸೇಫ್ ಅಂತೇಳಿ ಇಲ್ಲಿ ಇಟ್ಟಿದೆ. ಮತ್ತು ಪ್ರತಿ ಸಲ ಇಲ್ಲಿ ಇಡುತ್ತೆ ಗೊತ್ತಿಲ್ಲ ನನಗೆ. ಒಂದು ವೇಳೆ ಅದಕ್ಕೆ ಸೇಫ್ ಅಂತ ಅನಿಸಿದ್ರೆ ಹಾಗೆ ಇರಲಿ, ಮೇಲಿಡ್ತೀನಿ. ಆವಾಗ ಮರಿ ಕೂಗುವಂಥ ಸದ್ದಿಗದು ಅಲ್ಲಿ ಬರುತ್ತೆ ನೋಡಿ. ಯಾರೂ ಅದನ್ನು ಮುಟ್ಬಾರ್ದು ಅಂತೇಳಿ ಎಷ್ಟು ಚೆಂದ ಮಾಡಿ ಈ ಜಾಗದಲ್ಲಿ ಇಟ್ಟಿದೆ ನೋಡಿ. ಚೆನ್ನಾಗಿದೆ, ಭಾರಿ ಖುಷಿ ಆಯ್ತು. ಮಾತ್ರ ನಾನು ಸ್ವಾಮಿನ ತೋರಿಸ್ತೀನಿ ಇದನ್ನು. ನಾವು ಬಾವಿ ತೊಡಲಿಕ್ಕೆ ಶುರು ಮಾಡಿದ್ವಿ ಅಲ್ವಾ, ನಮ್ಮ ಗ್ರಾಚಾರಕ್ಕೆ ಕಂಪ್ರೆಸರ್ನ ಕರೆಸ್ಬೇಕಾಯಿತು. ಯಾಕಂತಂದರೆ ಬಾವಿ ಒಳಗಡೆ ಕಲ್ಲು ಸಿಕ್ಕಿದೆ. ಹಾಗಾಗಿ ಕಂಪ್ರೆಸರ್ನ ತಗೊಂಬಂದು ಕಂಪ್ರೆಸರ್ನವರು ಕಲ್ಲನ್ನು ಹೊಡೆದು ಕೊಡ್ತಾರೆ. ಬಾವಿ ಯಾರು ತೆಗಿ ಬಂದಿದ್ದಾರೋ ಅವರು ಅಲ್ಲಿರುವಂಥ ಮಣ್ಣನ್ನು, ಕಲ್ಲನ್ನು ತೆಗೆದು ಮೇಲೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಖುಷಿ ವಿಷಯ ಏನು ಅಂತಂದರೆ 3-4 ದಿನ ನಾವು ಕಂಪ್ರೆಸರ್ನ ಹಾಕಿದ ನಂತರ ನಮಗೀಗ ನೀರು ಸಿಕ್ತು. ಸ್ವಲ್ಪ ನೀರು, ದೊಡ್ಡ ಮಟ್ಟದಲ್ಲ, ಸಣ್ಣ ಮಟ್ಟದಲ್ಲಿ ನೀರು ಸಿಕ್ತು. ಒಂದು ಖುಷಿ ವಿಷಯ. ಯಾಕೆಂದರೆ ನಾವು ಮಾಡಿರುವಂಥ ಕೆಲಸ ಸಾರ್ಥಕತೆ ಆಯಿತು ಅನ್ನೋದು. ಹೊರಗಡೆ ಬಾವಿ ಕೆಲಸ ನಡೀತಾ ಇದೆ. ನಾವು ಟೈಲ್ಸ್ನ ಹಾಕಲಿಕ್ಕೆ ಜನ ಕರ್ಸಿದ್ವಿ. ಅವರು ಬಂದು ಬೆಡ್ಡೆಲ್ಲ ಹಾಕಿ ಟೈಲ್ಸ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ವೀಡಿಯೋ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಕೊನೆಯದಾಗಿ 7 ದಿನಗಳು ನಾವು ಕಂಪ್ರೆಸರ್ನ ಹಾಕಿ ಗುಂಡಿ ಮಾಡಿ ಎಲ್ಲ ಆಗಿದ ನಂತರ ಕೊನೆಗೆ ರಿಂಗ್ ಇಳಿಸುವಂತಹ ಸಮಯ ಬಂತು. ರಿಂಗ್ ಸಹ ಬಂದಿದೆ. ಈಗ ನಾವೀಗ ಬಾವಿಗೆ ಇಳಿಸಬೇಕು. ಹಾಗೆ ಒಂದು ಬೆಡ್ರೂಮಿದ್ದು ಟೈಲ್ಸ್ ಕೆಲಸ ಸಹ ಮುಗೀತು. ಕಂಪ್ಲೀಟಾಗಿ ಮುಗ್ದಿಲ್ಲ, ನೆಲದ ಮಾತ್ರ ಮುಗಿದಿದೆ. ಇನ್ನು ಸೈಡ್ ಕರ್ಟಿಂಗ್ಸ್ ಎಲ್ಲ ಹಾಕಲಿಕ್ಕೆಲ್ಲ ಬಾಕಿ ಇದೆ. ನಮ್ಮದು ಟೈಲ್ಸ್ ಕೆಲಸ ಎಲ್ಲ ಮುಗಿದ ನಂತರ ನಾವೀಗ ಒಂದು ವಾರ್ಡ್ರೂಪ್ ಮಾಡಬೇಕು ಅನ್ನೋದು ಸೌಮ್ಯನ ಆಸೆ. ಹಾಗಾಗಿ ವಾರ್ಡ್ರೂಪ್ ಮಾಡೋರು ಬಂದಿದ್ದಾರೆ. ಆಲ್ರೆಡಿ ಸ್ಟ್ರಕ್ಚರ್ ರೆಡಿ ಮಾಡಿ ಅಲ್ಲಿ ಇಟ್ಟು ಅವ್ರ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ. ನೋಡಿ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಒಂದು ದೊಡ್ಡ ವಿಂಡೋ ಇದೆ, ಇದಕ್ಕೆ ಗ್ರಿಲ್ ಮಾಡಿಸ್ಬೇಕು ಅಂತ ಹೇಳಿ. ಹಾಗೆಯೇ ಗ್ರಿಲ್ ಮೇಲೆ ಆರ್ಡರ್ ಕೊಟ್ಟಿದ್ವಿ. ಗ್ರಿಲ್ಲ ರೆಡಿ ಆಯಿತು. ಅವರು ಬಂದಿದ್ದಾರೆ, ಕೂರಿಸ್ತಾ ಇದ್ದಾರೆ. ಗೇಟ್ ಸಹ ಹಾಗೆ ಅವರೇ ಮಾಡಿದರು. ಗೇಟ್ ಫಿಟ್ಟಿಂಗ್ ಸಹ ಆಗ್ತಾ ಇದೆ. ಆ್ಯಕ್ಚುಲಿ ನಾವಿದು ಕೆಲಸ ಕೊಟ್ಟಿರೋದು ಯಾರಿಗೆ ಅಂತಂದರೆ ಮೆಲ್ಕಾರಲ್ಲಿರುವಂತಹ ಶ್ರೀ ಮೂಕಾಂಬಿಕಾ ಫ್ಯಾಬ್ರಿಕೇಷನ್ ಅಂತ ಹೇಳಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ಒಳ್ಳೆಯ ರೇಟ್ ಕೊಟ್ಟರು. ತುಂಬ ಚೆನ್ನಾಗಿದೆ, ಕೆಲಸ ತುಂಬ ಚೆನ್ನಾಗಿತ್ತು. ಹಾಗೋಸ್ಕರ ಅವರೇ ಈ ಕೆಲಸನೆಲ್ಲ ಮಾಡ್ತಾರೆ. ಇನ್ನು ನಮ್ಮ ಮನೆ ಒಳಗಡೆನೇ ಒಂದು ಸ್ಟೇರ್ಕೇಸ್ ಇರೋದ್ರಿಂದ ಅದಕ್ಕೆ ರೈಲಿಂಗ್ಸ್ ಮಾಡಿಸ್ಬೇಕು. ನಾವು ಸ್ಟೀಲ್ ರೈಲಿಂಗ್ನ ಪ್ಲ್ಯಾನ್ ಮಾಡಿದ್ವಿ. ಅವರೇ ಆ ರೈಲಿಂಗ್ ಕೂಡ ಮಾಡಿಕೊಟ್ರು. ಕ್ಲೀನಾಗಿ ಅದನ್ನು ಕೂರಿಸುವಂಥ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ. ದೊಡ್ಡ ಕಿಟಕಿಗೆ ನಾವು ಗ್ರಿಲ್ ಕುರ್ಸಿ ಆಯಿತು. ಈ ಗ್ರಿಲ್ಲಿಗೆ ಹುಡುಗರು ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಸ್ಲ್ಯಾಪಿಗೆ ಹೋಗುವಂತಹ ಡೋರ್ ಇದೆ. ಆ ಡೋರಿನ ಮುಂದುಗಡೆ ಯಾವುದೇ ಮಾಡಿರಲಿಲ್ಲ, ಖಾಲಿ ಇತ್ತು. ಇನ್ನು ಬಿಸಿಲಿಗೆ ಅಥವಾ ಮಳೆ ಬಂದಾಗ ಮಳೆ ನೀರೆಲ್ಲ ಒಳಗೆ ಬರುತ್ತೆ ಅನ್ನೋದಕ್ಕೋಸ್ಕರವಾಗಿ ಒಂದು ಮಾಡಿಸುವ ಅಂತ ಹೇಳಿ. ಅದಕ್ಕೆ ನನಗೆ ಸಜೆಷನ್ ಕೊಟ್ಟಿದ್ದು ಸುದರ್ಶನ್ ಅವರೇ, ವೈಟ್ ಶೀಟ್ ಹಾಕುವ ಅಂತ ಹೇಳಿ. ಸ್ವಲ್ಪ ಕೂಲಾಗಿರುತ್ತೆ ಅನ್ನೋದಕ್ಕೋಸ್ಕರವಾಗಿ ಈಗ ವೈಟ್ ಶೀಟ್ನ ಹಾಕಿ ಅದರ ಕೆಲಸವನ್ನು ಸಹ ಅವರೇ ಮಾಡ್ತಿದ್ದಾರೆ. ಇಷ್ಟು ಕೆಲಸಗಳ ನಡುವಿನಲ್ಲಿ ಬ್ಯುಸಿಯಲ್ಲಿ ನನಗೆ ನಮ್ಮ ಬೈಕ್ನ ಸರ್ವಿಸ್ ಸಹ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ದಿನ ನಾನು ನಮ್ಮ ಸಾಯಿರಾಧ ಮೋಟರ್ಸ್ಗೆ ಬಂದೆ.
ಅಲ್ಲಿ ಬಂದು ಸರ್ವಿಸಿಗೆ ಕೊಟ್ಟಿದ್ದೀನಿ ಗಾಡಿಯನ್ನೀಗ. ನೋಡಿ ಚಂದ್ರಹಾಸ್ ಅವರು ಮಾಮೂಲಿ ಹಾಗೆ ಈ ಸಲ ಕೂಡ ತುಂಬ ಚೆನ್ನಾಗಿ ಸರ್ವಿಸ್ನ ಮಾಡಿಕೊಡ್ತಿದ್ದಾರೆ. ಈ ಸಲ ಹೊಸದಾಗಿ ಒಂದು 50 ml ಬಾಟ್ಲಿ ಇತ್ತು ನೋಡಿದೆ, ಇಂಜಿನ್ ಆಯಿಲ್ ಫ್ಲಶ್ ಅಂತ ಹೇಳಿ. ಇದನ್ನು ಇಂಜಿನ್ ಆಯಿಲ್ ಇರುವಾಗಲೇ ಇಂಜಿನಿಗೆ ಹಾಕ್ತಾರೆ, ಒಂದು 5 ನಿಮಿಷ ಗಾಡಿಯನ್ನು ಆನ್ ಮಾಡಿ ಬಿಡ್ತಾರೆ. ಇದು ಒಳಗಡೆ ಇಂಜಿನ್ನೆಲ್ಲ ಕ್ಲೀನ್ ಮಾಡುತ್ತಂತೆ, ಮತ್ತು ಆಯಿಲ್ನ ಹೊರತಾದಾಗ ಎಲ್ಲ ಕ್ಲೀನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ತಿದ್ದಾರೆ. ಇಷ್ಟು ಟೈಮ್ ಇದು ಹಾಕಿದಿರಲ್ಲ ಗೊತ್ತಿಲ್ಲ, ಬಟ್ ಈ ಸಲ ಇದನ್ನು ಯೂಸ್ ಮಾಡಿದ್ದಾರೆ. ಈ ಸಲ ಹೊಸದಾಗಿ ಈ ಇಂಜಿನ್ ಕವರಿಗೆ ಇನ್ಸುಲೇಷನ್ ಮಾಡಿಸ್ತಾ ಇದ್ದಾನೆ. ಇದರಿಂದಾಗಿ ಇಂಜಿನ್ ಸೌಂಡ್ ಕಮ್ಮಿ ಬರುತ್ತಂತೆ, ಹಾಗೆಯೇ ಈ ಚೈನ್ ಕನೆಕ್ಟ್ ಆಗುತ್ತಲ್ವ ಅದರ ಸೌಂಡ್ ಸಹ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಇದು ಇಷ್ಟು ಟೈಮ್ ನಾನು ನೋಡಿರಲಿಲ್ಲ, ಬಟ್ ಈ ಸಲ ಹಾಕಿದ್ದಾರೆ. ಇದು ವರ್ತ್ ಹೌದು ಅಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಗೊತ್ತಿದ್ದವ್ರು ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸರ್ವಿಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ, ಅಂದರೆ ಹೊಸ ಮನೆ ಕೆಲಸ ಅಲ್ಲಿ ಅಲ್ಲಿಗೆ ಬಂದೆ. ಆವಾಗ ಇಂಟರ್ಲಾಕ್ ಆರ್ಡರ್ ಕೊಟ್ಟಿದ್ವಿ, ಇಂಟರ್ಲಾಕ್ ಸಹ ಬಂದಿದ್ದರು. ನಾನು ಬರುವಾಗ ನೋಡಿ ಇಷ್ಟು ಕೆಲಸವನ್ನು ಮಾಡ್ತಾಯಿದ್ರು ಅವರು, ಎಲ್ಲ ಅನ್ಲೋಡ್ ಆಗ್ತಾಯಿದೆ. ಮೊದಲಿಗೆ ಬೇಬಿ ಜಲ್ಲಿನ ಕ್ಲೀನಾಗಿ ಲೆವೆಲ್ ಮಾಡಿಕೊಂಡು ಆ ನಂತರ ಅದ್ರ ಮೇಲೆ ಇಂಟರ್ಲಾಕ್ನ ಇಡ್ತಾ ಬರ್ತಾರೆ. ನಾನು ಫಸ್ಟ್ ಟೈಮ್ ಒಂದು ಇಂಟರ್ಲಾಕ್ ಹಾಕೋದನ್ನ ನೋಡೋದು, ಅದು ಕೂಡ ನಮ್ಮ ಮನೆಯಲ್ಲೇ ಹಾಕೋದನ್ನ ನೋಡಲಿಕ್ಕೆ ಬಹಳ ಖುಷಿ ಅನಿಸ್ತು. ಸುಮ್ಮನೆ ನಿಂತ್ಕೊಂಡು ಕೆಲಸವನ್ನು ನೋಡ್ತಾ ಇದ್ದೆ ನಾನು. ಇಂಟರ್ಲಾಕ್ ಎಲ್ಲ ಹಾಕಿ ಆಯಿತು. ಈಗ ಫೈನಲ್ ಆಗಿ ಮರಳನ್ನು ಹಾಕ್ತಿದ್ದಾರೆ. ಇದು ಗ್ಯಾಪ್ ಫಿಲ್ ಮಾಡುತ್ತೆ ಮತ್ತು ಲಾಕ್ ಆಗುತ್ತಂತೆ. ಇಷ್ಟೆಲ್ಲ ಆಗುವಾಗ ಗಂಟೆ ಸುಮಾರು 8 ಗಂಟೆ 11 ನಿಮಿಷ ಆಯಿತು. ಸ್ನೇಹಿತರೆ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಈ ಮನೆಯನ್ನು ನಾವು ಸುಂದರವಾದ ಮನೆ ಮಾಡಲಿಕ್ಕೆ ಪಟ್ಟಂಥ ಶ್ರಮ ಆಗಿತ್ತು. ನಮ್ಮ ಒಂದು ಕನಸು ಇವಾಗ ನೆರವೇರ್ತಾ ಇದೆ. ಮೇ 16ಕ್ಕೆ ನಮ್ಮ ಮನೆಯ ಗೃಹ ಪ್ರವೇಶ ಕೂಡ ಫಿಕ್ಸ್ ಆಗಿದೆ. ಗೃಹ ಪ್ರವೇಶ ವಿಡಿಯೋ ಸಹ ನಾನು ಹಾಕ್ತೀನಿ. ಇನ್ನು ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.